ಅವರತ್ತಿಸದವರೇ ನಮ್ಮ ಈ ಇವತ್ತಿನ ಶಿಷ್ಯೋತ್ತಮರಾದ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಯವರು. ಆ ಕೂಡಲೇ ಗುರು ಶಿಷ್ಯರ ಮಿಲನವಾಗಿ ವಿದ್ಯುಕ್ತವಾಗಿ ಋಷಿ ಪರಂಪರೆಯ ವಿಧಾನದಂತೆ ಮುಂದಿನ ಪೀಠಾಧಿಪತಿಯಾಗಿ ಅವರನ್ನು ಸ್ವೀಕರಿಸಿದರು. ತಮ್ಮ ಬಾಲ್ಯ ದಿನಗಳಿಂದಲೇ ತಮ್ಮ ತಂದೆಯವರಿಂದಲೇ ಮುಂದಿನ ತಪೋಮಯ ಜೀವನಕ್ಕೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಪಡೆದು ಮುಂದೆ ತಮ್ಮ ಜೀವನದಲ್ಲಿ ನಡೆಸಿದ ಸತತ ಸಾಧನೆಯ ಫಲವಾಗಿ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹಿರಿಯ ಗುರುಗಳ ದೇಹತ್ಯಾಗದ ನಂತರ ನಡೆಸಿದ ಕರ್ಮಯೋಗದ ಫಲವೇ ಇಂದು ಸುಮಾರು 6 ಶಾಖಾ ಮಠಗಳ ಸ್ಥಾಪನೆ ಮಹತ್ತಾದ ಯೋಜನೆ ಯಶಸ್ವಿಯಾಗಿ ಕಾರ್ಯಗತವಾಗಿದೆ. ಸುಮಾರು 25 ಬಡ ವಿದ್ಯಾರ್ಥಿಗಳಿಂದ ಹಿರಿಯ ಸ್ವಾಮಿಗಳನ್ನು ಪ್ರಾರಂಭಿಸಲ್ಪಟ್ಟ ಕನ್ಯಾಡಿ ಆಶ್ರಮದ ವಿದ್ಯಾಸಂಸ್ಥೆಯಲ್ಲಿ ಇಂದು 450ಕ್ಕೂ ಮಿಕ್ಕಿ ಸರ್ವ ಶೋಷಿತ ಜನಾಂಗದ ಬಡ ಮಕ್ಕಳು ಉಚಿತವಾಗಿ ಊಟ ವಸತಿ ಸಹಿತವಾಗಿ ಆಂಗ್ಲ ಮಾಧ್ಯಮ ವಿದ್ಯಾಭ್ಯಾಸದ LKG ಯಿಂದ SSLC ವರೆಗೆ ಪಡೆಯುತ್ತಿದ್ದಾರೆ. ಉಡುಪಿಯ ಮಠದಲ್ಲಿ ಪ್ರಾರಂಭಿಸಿದ ITI ವಿದ್ಯಾಸಂಸ್ಥೆಯಲ್ಲಿ 140 ಬಡ ವಿದ್ಯಾರ್ಥಿಗಳು ITI ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಶ್ರೀರಾಮಕ್ಷೇತ್ರದ ಅನ್ನದಾಸೋಹದ ಸೇವೆಯು ಬರುವ ಸರ್ವ ಭಕ್ತಾಭಿಮಾನಿಗಳಿಗೆ ಸೇರುತ್ತಿದೆ. ಮೂಲ ಮಠವಾದ ಕನ್ಯಾಡಿ ಆಶ್ರಮದೊಂದಿಗೆ ಇನ್ನು ಇತರ ಮಠಗಳಾದ ಉಡುಪಿ ಮಠ, ಭಟ್ಕಳದ ಶ್ರೀ ನಿಚ್ಚನಮಕ್ಕಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಮಠ, ಅಸರಗೇರಿ, ಸಮುದ್ರ ತೀರದಲ್ಲಿ ರೂಪುಗೊಳ್ಳುತ್ತಿರುವ ಗುರುಮಂದಿರ, ಹೊನ್ನಾವರದಲ್ಲಿ ಶ್ರೀ ರಾಮಕ್ಷೇತ್ರದ ಅಧೀನದಲ್ಲಿರುವ ಸುಮಾರು 1.5 ಎಕರೆ ಸ್ಥಳದಲ್ಲಿ ರೂಪುಗೊಳ್ಳುತ್ತಿರುವ ಭವಿಷ್ಯದ ಶಾಖಾ ಮಠ ಹಾಗೂ ನವೆಂಬರ್ 25ಕ್ಕೆ ಉತ್ತರದ ಹರಿದ್ವಾರದಲ್ಲಿ ಲೋಕಾರ್ಪಣೆಗೊಳ್ಳಲಿರುವ 6ನೇ ಶಾಖಾ ಮಠಗಳ ಚಿತ್ರಣವನ್ನು ನಮ್ಮ ಪುರಭವನದ ಪ್ರವೇಶ ದ್ವಾರದಲ್ಲಿ ಒಂದು ದ್ವಾರದ ಜಾಗದಲ್ಲಿ ನಾವು ನಿಮ್ಮ ಅವಗಾಹನೆಗೆ ಎರೆಗೆ ಮಾಡಿದ್ದೇವೆ. ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿಯರ ಕಲ್ಪನೆ ನಮ್ಮ ಆತ್ಮ ಮೋಕ್ಷದ ಸಾಧನೆಯೊಂದಿಗೆ ನಿರಂತರ ಸರ್ವ ಜನಾಂಗದ ಹಿತಕ್ಕಾಗಿ ಉತ್ತರ ಕರ್ಮಯೋಗವನ್ನು ಮಾಡುತ್ತಾ ಪರಮಾತ್ಮ ಶ್ರೀಕೃಷ್ಣ ಭಗವದ್ಗೀತೆಯ ಸಂದೇಶದ ಕರ್ಮಯೋಗಿಯಾಗು ಎನ್ನುತ್ತಾರೆ. ಶ್ರೀ ನಾರಾಯಣ ಗುರುಗಳ ತಾರಕ ಮಂತ್ರ ವಿದ್ಯೆಯಿಂದ ಸ್ವತಂತ್ರರಾಗುವ ಕಾರ್ಯದತ್ತ ಶೋಷಿತ ಬಡವರ್ಗ ಮಕ್ಕಳ ವಿದ್ಯಾದಾನದ ಯೋಜನೆ, ಸಂಘಟನೆಯಿಂದ ಬಲಯುತರಾಗಿರಂತೆ ರಾಷ್ಟ್ರದ ಸತ್ಪ್ರತಿಗಳ ನಿರ್ಮಾಣದ ಹೊಣೆಗಾರಿಕೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಮಂತ್ರದ ಶಿರಸ ಅನುಷ್ಠಾನದಲ್ಲಿ ಮಹಾಯಜ್ಞವನ್ನು ಶ್ರೀರಾಮಕ್ಷೇತ್ರದ ಮೂಲಕ ಮಾಡುತ್ತಿರುವ ಮಹಾನ್ ತಪಸ್ವಿಗಳು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು. ಇಂದು ಮಂಗಳೂರು ತಾಲೂಕಿನ ಶ್ರೀ ಕ್ಷೇತ್ರದ ಭಕ್ತ ಜನ ನಾವೆಲ್ಲರೂ ಸೇರಿ ಈ ಪರಮ ಪೂಜ್ಯ ಸ್ವಾಮಿಯವರ ಗುರುವಂದನೆ ಕಾರ್ಯಕ್ರಮದೊಂದಿಗೆ ಅವರು ಕೈಗೊಂಡಿರುವ ಈ ಮಹಾಯಜ್ಞದಲ್ಲಿ ಪಾಲರಾಗದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ನನ್ನ ಆರಾಧ್ಯ ದೇವನಾದಂತಹ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಈ ಒಂದು ಪವಿತ್ರವಾದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಗವತ್ ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ಸುಖಸ್ಯ ಮೂಲಂ ಧರ್ಮ ಅಂತ, ಯಾವುದು ನಮ್ಮನ್ನು ಆಧರಿಸ್ತದೆ, ಯಾವುದು ನಮ್ಮನ್ನು ರಕ್ಷಿಸ್ತದೆಯ, ನಮಗೆ ಆಧಾರಭೂತವಾಗಿದೆ, ಅದನ್ನೇ ನಾವು ಧರ್ಮ ಅಂತ ಹೇಳ್ತೇವೆ. ಶಂಕರಾಚಾರ್ಯರು ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಮಷ್ಟಿಗೆ ಯಾವುದು ಹಿತವನ್ನು ತರ್ತದೆ ಅದನ್ನೇ ಧರ್ಮ ಅಂತ ಹೇಳ್ತೇವೆ. ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ಆಲ್ ಹೆಡ್ಮಿಸ್ಫುಲ್ ಆಕ್ಟ್ಸ್ ಆರ್ ಧರ್ಮ ಅಂತ ಹೇಳ್ತೇವೆ. ಎಲ್ಲ ಸ್ವೀಕಾರಾರ್ಹವಂತ ವಿಚಾರಗಳನ್ನು ಧರ್ಮ ಅಂತ, ಸದಾಚಾರವೇ ಧರ್ಮ ಅಂತ ಹೇಳ್ತೇವೆ. ಸತ್ಯ ಎಂಬುದು ಸೈದ್ಧಾಂತಿಕವಾದ ಒಂದು ಥಿಯರಿ, ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನೇ ಧರ್ಮ ಅಂತ ಹೇಳ್ತೇವೆ ನಾವು. ಅಂತ ಧರ್ಮವನ್ನ ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನ ಶ್ರೀರಾಮಚಂದ್ರ ದೇವರು ಕೃಷ್ಣ ದಶಾವತಾರಗಳಲ್ಲಿ ನಮಗೆ ಅತಿ ಶ್ರೇಷ್ಠವಾದಂತಹ ಒಂದು ಪರ್ಸನಾಲಿಟಿ ಕಾಣೋದು ಶ್ರೀರಾಮಚಂದ್ರ ದೇವರು ಮತ್ತೆ ಕೃಷ್ಣನು. ಇವತ್ತಿನ ರಾಜಕಾರಣದ ಮಧ್ಯೆ ಅವರ ವ್ಯಕ್ತಿತ್ವವನ್ನು ನಾವು ತಂದು ನಿಲ್ಲಿಸ್ತೇವೆ. ಒಂದು ಕೃಷ್ಣ, ಮತ್ತೊಂದು ರಾಮ, ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ದೇವ ಅಂತ. ಯಾವ ಸಂದರ್ಭದಲ್ಲಿ ವಿಚಲಿತನಾಗದೆ ತಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ತೋರಿಸುವಂತಹ ಅದ್ಭುತವಾದಂತಹ ವ್ಯಕ್ತಿತ್ವ, ಎಂತಹ ಸನ್ನಿವೇಶ ಬರಲಿ. ಅದೇ ರೀತಿ ಇವತ್ತು ನನಗೆ ಕಾಣುತ್ತದೆ, ನೀವು ಮಾಡಿದಂತಹ ಪೂಜೆ ಆ ಶ್ರೇಷ್ಠವಾದಂತಹ ಸೆಕ್ಯುಲರ್ ತತ್ವ ಇದೆಯಲ್ಲಪ್ಪ, ರಾಮನ ತತ್ವ. ಸೆಕ್ಯುಲರ್ ತತ್ವ ಅಂದ್ರೆ ನೀವು ಎಲ್ಲ ಸ್ವಲ್ಪ ವಿಚಲಿತರಾಗ್ತೀರಿ, ನಮಗೆ ಮಾತಾಡಲಿಕ್ಕೆ ಸ್ವಲ್ಪ ಇದಾಗ್ತದೆ. ಸೆಕ್ಯುಲರ್ ಅಂದ್ರೆ ಹಿಂದುತ್ವ ಅಂದ್ರೆ ನಮ್ಮ ಭಾಷೆಯಲ್ಲಿ
ಸೆಕ್ಯುಲರ್ ಇರ್ಬೋದು, ಹಿಂದುತ್ವ ಇರ್ಬೋದು, ಇದೆಲ್ಲ ಈ ದೇಶದ ಸಂವಿಧಾನ ಅಂತ ಹೇಳ್ತೇನೆ. ಅದೇ ಈ ದೇಶದ ಆಧ್ಯಾತ್ಮ ಅಂತ ಹೇಳ್ತೇನೆ. ಅಂತ ಶ್ರೇಷ್ಠವಾದಂತಹ ರಾಮನ ತತ್ವಕ್ಕೆ ಪಾದ ಪೂಜೆ ಮಾಡಿ, ರಾಮನ ತತ್ವದ ಆಚರಣೆ ಸೀತಾರಾಮ ಕಲ್ಯಾಣೋತ್ಸವ ಅಂತೆ. ನಾವು ಹೇಳ್ತೀವಿ ಪೂಜೆ ಅಂದ್ರೆ ಏನು? ತನ್ನ ಮನಸ್ಸನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಅಂತ ಒಂದು ದ್ವೈತವಾದಂತಹ ಸ್ಥಿತಿ, ಸಾಕಾರ ಸ್ಥಿತಿ ಪೂಜೆ, ದ್ವೈತ ಸ್ಥಿತಿ. ಅದರ ಆಚೆ ಇದೆಯಲ್ಲ ಅದು ಅದ್ವೈತ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಅದ್ವೈತ ಅಂದ್ರೆ ಅಲ್ಲಿ ಯಾವುದು ವ್ಯಕ್ತಿ ಇಲ್ಲ, ವಿಚಾರಧಾರೆಗೆ ಅತೀತವಾದಂತಹ ಅಧ್ಯಾತ್ಮ ಅಂದ್ರೆ ಏನು? ವಾಟ್ ಈಸ್ ದ ಸ್ಪಿರಿಚುವಾಲಿಟಿ? ಸ್ಪಿರಿಚುವಾಲಿಟಿ ಸಬ್ಸ್ಟ್ಲಿ ಇನ್ಸ್ಪಿರೇಷನ್ ಆಫ್ ಇನರೆಂಟ್ ಇನ್ಸೈಡ್. ಒಳಗಿರ್ತಕ್ಕಂಥ ನಮ್ಮ ಇನ್ಸೈಡ್ ಇದೆಯಲ್ಲ, ಒಳಗಿರ್ತಕ್ಕಂಥ ಸಬ್ಸ್ಟ್ಲಿ ಇನ್ಸ್ಪಿರೇಷನ್, ಅದು ಸ್ಫುರಿಸ್ತಕ್ಕಂಥ ಒಂದು ಸ್ಥಿತಿಯನ್ನ ಅಧ್ಯಾತ್ಮ, ಸ್ಪಿರಿಚುವಾಲಿಟಿ ಅಂತ ಹೇಳ್ತೇವೆ. ಆದ್ರೆ ಏನ್ ಮಾಡೋದು? ಈಗ ನಾವೆಲ್ಲ ಅರ್ಧಂಬರ್ಧ ಎಲ್ಲ ಅಧ್ಯಯನ ಮಾಡಿ, ನಾನು ಹೇಳಿಕೊಟ್ಟು ನಮ್ಮ ರಾಶಿಗೆ ನೀವು ಬರ್ತೀರಿ ಮಗ, ಅಧ್ಯಾತ್ಮದ ಪ್ರವಚನ ಉಪನ್ಯಾಸ ಅಂತೆ ಇಂಜಿನಿಯರ್, ಡಾಕ್ಟರ್, ಲಾಯರ್ಸ್ ಎಲ್ಲ ಮಾಡುದು. ಅಲ್ಲಿ ಧರ್ಮರಾಯನಿಗೆ ಭಯ ಆಗ್ತಿತ್ತು. ಯಕ್ಷ ಪ್ರಶ್ನೆಯಲ್ಲಿ ಯಮಧರ್ಮರಾಯ ಪ್ರಶ್ನೆ ಕೇಳ್ತಾನೆ, ಪ್ರಶ್ನೆ ಕೇಳುವಾಗ ನನಗೆ ಗೊತ್ತಿದ್ದಷ್ಟು ಹೇಳ್ತೇನೆ ಅಂತೆ. ನಾವು ತಯಾರಿದ್ದೀವ? ನಾವೆಲ್ಲ ಹೇಳಲಿಕ್ಕೆ ಬಯಸುವರು, ಮತ್ತೊಬ್ಬ ಕೇಳಬೇಕು ಅಂತ. ನಾನು ಕೇಳಲಿಕ್ಕೆ ತಯಾರೇ ಇಲ್ಲ ಯಾರು ಕೂಡ. ನಾವು ಹೇಳ್ತೇವೆ ನಮ್ಮ ಮಕ್ಕಳ ಮುಂದೆ ಕೂಡ ಶಾಲೆಯಲ್ಲಿ ಪ್ರಶ್ನೆ ಕೇಳಿದಾಗ ಎಷ್ಟೋ ಸಲ ಗೊತ್ತಿಲ್ಲ ಮಗ, ನಾಳೆ ನೋಡ್ತೇನೆ ಅಂತೆ. ಮಕ್ಕಳ ಗಂಭೀರ ಪ್ರಶ್ನೆ ಇದೆ. ಏನು ನಮ್ಮ ಒಂದು 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಸ್ವಾಮಿಗಳೇ ಇವೆಲ್ಲ ಸತ್ಯಯುಗದಲ್ಲಿ ಧರ್ಮಕ್ಕೆ 4 ಕಾಲಿತ್ತು, ಆಮೇಲೆ ತ್ರೇತಾಯುಗದಲ್ಲಿ 3 ಕಾಲು ಬಂತು, ದ್ವಾಪರದಲ್ಲಿ ಮತ್ತೆ 2, ಕಲಿಯುಗದಲ್ಲಿ 1 ಅಂತ ಹೇಳ್ತೀರಿ. ಅದೇ ಸಲ ಸತ್ಯಯುಗದಲ್ಲಿ ತಪ್ಪು ಮಾಡುವವರು ರಾಕ್ಷಸರು ಇದ್ದರಲ್ಲ ಸ್ವಾಮಿ, ಅದು 4 ಕಾಲ ಇದ್ರೆ ಅದು ಹೇಗೆ ಇದಕ್ಕೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇದ್ದರಲ್ವಾ ಅಂತ ನಾನು ಶಾಲೆಯ ಮಕ್ಕಳ ಪ್ರಶ್ನೆ ನೋಡಿ ಎಷ್ಟು ಗಂಭೀರ, ಏನು ಉತ್ತರ ಕೊಡಬೇಕು ನಾನು? ಹಾಗೆಯೇ ಧರ್ಮವನ್ನು ಅಷ್ಟು ಸುಲಭವಾಗಿ ಜೀರ್ಣಿಸಲಿಕ್ಕೆ ಆಗುವುದಿಲ್ಲ, ನಮ್ಮಂತ ಸನ್ಯಾಸಿಗಳಿಗೆ ಆಗುವುದಿಲ್ಲ. ಅದು ಆಳಕ್ಕೆ ಹೋದಷ್ಟು, ಸಮುದ್ರದ ಆಳಕ್ಕೆ ಹೋದಷ್ಟು ಮತ್ತಷ್ಟು ವಿಚಾರಗಳು, ವಿಷಯಗಳು ಉತ್ಪತ್ತಿ ಆಗ್ತದೆ. ಬುದ್ಧಿಯ ಅಂತರಾಳಕ್ಕೆ, ಮನಸ್ಸಿನ ಅಂತರಾಳಕ್ಕೆ ಒಳಗಡೆಗೆ ಹೋದಷ್ಟು ಮತ್ತೆ ಸ್ಫುರಿಸ್ತದೆ. ಅದನ್ನೇ ಹೇಳೋದಿಲ್ಲ ಸಬ್ಸ್ಟ್ಲಿ ಇನ್ಸ್ಪಿರೇಷನ್, ಸ್ಪಿರಿಚುವಾಲಿಟಿ ಅಂದ್ರೆ. ಆದ್ರೆ ನಮಗೇನಾಗಿದೆ, ನಾವೆಲ್ಲ ಪಲಾಯನವಾದಿಗಳು. ಮಾತು ವಿವೇಕಾನಂದರು ಮಾತಾಡ್ತಾರೆ, ಯಾವ ಗೊತ್ತಾ, ನಮ್ಮ ಮನಸ್ಸು ಎಲ್ಲಕ್ಕೂ ಕಾರಣಂತೆ. ಮೈಂಡ್ ಈಸ್ ವೀಕ್, ಈ ಪ್ರಾಬ್ಲಮ್ ಅಲ್ಲಿ ಏನಾಗ್ತದೆ, ಮೈಂಡ್ ವೀಕ್ ಆದಾಗ ಅವರಿಗೆ ಪರಮ ಪೂಜನೀಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಕಾಲಿಗೆ ಅಡ್ಡ ಬೀಳುತ್ತಾ ಅತ್ಯುತ್ತಮವಾದ ಒಂದು ಪ್ರವಚನವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಏನು ಪೂಜನೀಯರು ನಮಗೇನು ಮಾರ್ಗದರ್ಶನ ಮಾಡಿದಾರ, ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಅವರು ಹೇಳಿದಂಥ ವಿಷಯಗಳನ್ನು ಅಳವಡಿಸಿಕೊಳ್ಳುತ್ತಾ ಇವತ್ತಿನ ಈ ಗುರುವಂದನಾ ಕಾರ್ಯಕ್ರಮ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಸೇರಿರುವಂತಹ ಪತ್ರಿಕಾ ಬಂಧುಗಳಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನಾವು ಒಟ್ಟು ಸೇರಿ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ನಾನು
ಕೆ.ಎ. ರೋಹಿಣಿ, ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಸ್ಥಾಪಕಾಧ್ಯಕ್ಷೆ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಶ್ರೀ ರಾಮಕ್ಷೇತ್ರದ ಒಂದು ಸೇವಾ ಸಮಿತಿಯನ್ನು ಮಂಗಳೂರು ತಾಲೂಕು ಮಟ್ಟದಲ್ಲಿ ಮಾಡಿಕೊಂಡು ಅದರ ಮೂಲಕ ಒಂದು ಗುರುವಂದನೆ ಹಾಗೂ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮಾಡಬೇಕು ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡಿಬಂದ ವಿಚಾರ. ಯಾಕೆ ಇದು ಮೂಡಿತು ಅಂತ ಹೇಳಿದರೆ, ಈಗ ಇತ್ತೀಚೆಗೆ ನಾವು ನೋಡ್ತಾ ಇರುವ ಹಾಗೆ ನಮ್ಮ ಯುವ ಜನತೆ ಎಲ್ಲೆಲ್ಲೋ ಏನೇನೋ ಮಾಡಿಕೊಂಡು ಎಲ್ಲೋ ದಾರಿ ಬಿಟ್ಟು ಹೋಗ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ಹಿರಿಯರಾಗಿ ಗಮನಕ್ಕೆ ಬಂದಾಗ ನಾವು ಎಲ್ಲರೂ ಸಂಘಟಿತರಾಗುವ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರು ಹೇಳಿದ ಹಾಗೆ ಸಂಘಟನೆಯಿಂದ ಬಲ ಬರ್ತದೆ, ಶಕ್ತಿ ಬರ್ತದೆ ಅಂತ ಹೇಳಿದ ಹಾಗೆ ನಾವು ಒಟ್ಟಾಗಬೇಕು ಎನ್ನುವುದು ಒಂದು ಉದ್ದೇಶ. ಎಲ್ಲರೂ ಜಾತಿ ಮತ ಪಕ್ಷ ಭೇದ ಮರೆತು ಎಲ್ಲರೂ ಒಟ್ಟಾಗಬೇಕು ಎನ್ನುವ ದೃಷ್ಟಿಯಿಂದ ಇಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂದಾದೆವು. ಇದನ್ನು ನೇತೃತ್ವ ವಹಿಸಿದವರು ಶ್ರೀ ಕೆ ತೇಜೋಮಯ ಅವರು ನಮ್ಮನ್ನೆಲ್ಲ ಆಹ್ವಾನಿಸಿ ಒಂದು ಸಮಿತಿ ಅಂತ ಮಾಡಿಕೊಂಡ್ರು. ಒಂದೇ ಸಮಿತಿ, ತಾವೆಲ್ಲ ನೋಡಿರ್ಬೋದು, ಏನಾದರೂ ಒಂದು ಕಾರ್ಯಕ್ರಮ ಮಾಡುವಾಗ 10 ಸಮಿತಿಗಳು ಇಲ್ಲ, ನಮ್ಮಲ್ಲಿ ಎಲ್ಲರೂ ಸಾರಥ್ಯ ವಹಿಸಿಕೊಂಡವರು ಒಂದೇ ಸಮಿತಿ. ಜೊತೆಗೆ ಬರೀ ಒಂದು ಗುರುವಂದನೆ ಕಾರ್ಯಕ್ರಮಕ್ಕೆ ಜನರನ್ನು ಆಹ್ವಾನಿಸೋದು ಬೇಡ, ಒಂದು ಸೀತಾರಾಮ ಕಲ್ಯಾಣೋತ್ಸವ ಇಡುವ ಅಂತ. ಇವತ್ತು ನಿಜ ಹೇಳಬೇಕಂದ್ರೆ ಸ್ವಾಮೀಜಿಯವರ ಅತ್ಯದ್ಭುತವಾದ ಪ್ರವಚನ, ಅದು ಬಹುಶಃ ಅಂತಹ ಮಾತುಗಳು ನಮಗೆ ಎಲ್ಲಿ ಕೇಳಲಿಕ್ಕೂ ಸಿಗಲಿಕ್ಕಿಲ್ಲ. ಆ ರೀತಿಯ ಒಂದು ಪ್ರವಚನ ಜನರು ತುಟಿ ಪಿಟಿಕೆನ್ನದೆ ಎಲ್ಲರೂ ಶ್ರದ್ಧೆಯಿಂದ ಮಾತುಗಳನ್ನು ಕೇಳಿದ್ದಾರೆ. ಆ ಬಳಿಕ ನಡೆದಂಥ ಸೀತಾರಾಮ ಕಲ್ಯಾಣೋತ್ಸವ ಬಹುಶಃ ಇದು ನಮಗೆಲ್ಲ ನೋಡಲಿಕ್ಕೆ ಸಿಗುವುದೇ ಅಪರೂಪ. ಒಂದು ಅಪರೂಪದ ಒಂದು ವಿಷಯವನ್ನು ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಮಂಗಳೂರಿನ ಮಹಾಜನತೆಗೆ, ಸುತ್ತಮುತ್ತಲಿನವರಿಗೆ, ಪರ ಊರಿನವರಿಗೆ ಕೂಡ ಕೇಳುವ ನೋಡುವ ಒಂದು ಸೌಭಾಗ್ಯ ಇವತ್ತು ಒದಗಿ ಬಂದದ್ದು ಬಹುಶಃ ಕಾರ್ಯಕ್ರಮದ ಸಂಘಟಕರಾಗಿದ್ದುಕೊಂಡು, ಸಂಚಾಲಕ ಸಮಿತಿಯಲ್ಲಿ ಇದ್ದುಕೊಂಡು ನಾವು ಒಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದೆವು ಎನ್ನುವಂಥ ಒಂದು ಆತ್ಮತೃಪ್ತಿ ನಮಗೆ ಇದೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಪೂರಕವಾಗಿ ಮಾಧ್ಯಮ ಮಿತ್ರರಾಗಲಿ, ಇವರು ಪತ್ರಿಕೆಯವರು, ಪ್ರತಿಯೊಬ್ಬರು ದೃಶ್ಯ ಮಾಧ್ಯಮದವರು ಎಲ್ಲರೂ ತುಂಬ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬಂದಂತಹ ಮಹಾಜನತೆಗೂ ನಮ್ಮನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ನಾವು ಸಾವಿರ ಕೃತಜ್ಞತೆ ಹೇಳಿದರೂ ಸಾಲದು. ಕಾರ್ಯಕ್ರಮ ಪೂರ್ಣ ಯಶಸ್ಸು ಹೊಂದಿದೆ. ಇಷ್ಟು ಸಾಲದು. ಒಂದು ಮಾತು ಕೊನೆಯದಾಗಿ ಏನು ಹೇಳಿದರೆ, ಇದು ಇಲ್ಲಿಗೆ ಮುಗಿಬಾರ್ದು. ಇದನ್ನು ಸ್ವಾಮೀಜಿಯವರು ಹೇಳಿದಂಥ ಪ್ರವಚನದ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾವೆಲ್ಲರೂ ಇವತ್ತು ಮುಖ ನೋಡಿ ತಿರುಗಿ ಹೋಗ್ತೇವೆ, ಹಾಗೆ ಆಗಬಾರ್ದು. ಮತ್ತೆ ನಾವು ಸೇರಬೇಕು, ಸಂಘಟನೆ ಬಲಗೊಳ್ಳಬೇಕು, ನಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು. ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಮತ್ತು ಸಂಸ್ಕಾರದಿಂದ ಕೂಡಿದಂಥ ಶಿಕ್ಷಣವನ್ನು ಕೊಡಬೇಕು. ಆಗ ಸ್ವಾಮೀಜಿಯವರು ಹೇಳಿದಾಗ ಓದು ಬರಹ ಮಾತ್ರ ಅಲ್ಲ, ಮನುಷ್ಯನಾಗಿ ಹುಟ್ಟಿದವನು ಮಾನವೀಯತೆ ಮೆರೆಯಬೇಕು. ಸಮಾಜದ ಋಣ ಇದೆ ನಮ್ಮ ಮೇಲೆ, ಅದನ್ನು ನಾವು ತೀರಿಸಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಜಾಗೃತರಾಗಿ ನಾವು ಮುಂದೇನು ಮಾಡಬೇಕು ಅದಕ್ಕೆ ಯೋಚಿಸಲಿಕ್ಕೆ ಇವತ್ತು ನಾಂದಿ ಹಾಡಿದ ಹಾಗೆ ಆಗಿದೆ ಅಂತ ನನ್ನ ಅನಿಸಿಕೆ. ಸಾಕು ಅಂದಾಗ ಸರಿ, ಒಂದು ಪಾದ ಎಲ್ಲಿ ಅಂದ್ರೆ ಇಡೀ ಭೂಮಿ ಮೇಲೆ ಅಂತಾನೆ, ಇಡೀ ಭೂಮಂಡಲವನ್ನ ಮೇಲೆ ವ್ಯಾಪಿಸ್ತಾನೆ. ಆಮೇಲೆ ಇನ್ನೊಂದು ಹೆಜ್ಜೆ ಅಂದ್ರೆ ಭೂಮಿ ಎಷ್ಟಿದೆ, ಆಕಾಶದ ಎತ್ತರಕ್ಕೂ ನನಗೆ ಅಷ್ಟೇ ಇದೆ ಅಂತಾನೆ. ತ್ರಿವಿಕ್ರಮ ಅವತಾರ ಅಂತ ಹೇಳಿ ಇಡೀ ಆಕಾಶವನ್ನೆಲ್ಲ ವ್ಯಾಪಿಸ್ತಾನೆ. ಆಮೇಲೆ ಮತ್ತೊಂದು ಹೆಜ್ಜೆ ಎಲ್ಲಿದೆ ಅಂದ್ರೆ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆಗ ಮಹಾವಿಷ್ಣು ಒಂದು ವರವನ್ನ ದಯಪಾಲಿಸ್ತಾನೆ. ಅಯ್ಯ, ನೀನು ದ್ವಿತೀಯ ಮಗ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ನಿನ್ನ ಸಂಹಾರ ಮಾಡ್ತಾ ಇದ್ದೀನಿ, ಆದ್ರೂ ನಿನ್ಗೊಂದು ವರವನ್ನ ದಯಪಾಲಿಸ್ತೀನಿ. ಭೂಲೋಕದಲ್ಲಿ ಎಲ್ಲೇ ವಿಷ್ಣು ದೇವಾಲಯಗಳಿರಲಿ, ಮೊದಲು ನನಗೆ ನೈವೇದ್ಯ ಆದ ತಕ್ಷಣ ನಿನಗೆ ನೈವೇದ್ಯ ಆಗುತ್ತೆ. ನಾವು ಧ್ವಜಸ್ತಂಭದ ಮುಂಭಾಗದಲ್ಲಿ ಬಲಿಪೀಠ ಅಂತ ಇಟ್ಟಿರ್ತೀವಿ, ಆ ಬಲಿಪೀಠಕ್ಕೆ ನಾವು ನೈವೇದ್ಯ ಮಾಡ್ತೀವಿ ಮೊದಲನೇದಾಗಿ ಮಹಾವಿಷ್ಣುವಿಗೆ ಆದ ತಕ್ಷಣ. ಅಂತಹ ವರವನ್ನ ದಯಪಾಲಿಸ್ತಾನೆ ಭಗವದ್ಭಕ್ತನೇ. ಈ ರೀತಿಯಾಗಿರ್ತಕ್ಕಂತಹ ಸ್ವಾಮಿಯ ದಶ ಅವತಾರಗಳನ್ನ ಎಲ್ಲವನ್ನು ಒಂದೊಂದಾಗಿ ವಿವರಿಸ ಬರ್ತಾ ಇದ್ದಾರೆ, ಹೇಳ್ತಾ ಇರ್ಬೇಕಾದ್ರೆ ಆಗ ಇದರಿಂದ ಒಂದು ಗುಣವನ್ನ
ಧರ್ಮವನ್ನ ನಾವು ಇದು ಸಮಂಜಸ ಅಲ್ಲ ಇಲ್ಲಿ ಹೇಳೋದು, ಆದರೂ ಸಹ ವೈಜ್ಞಾನಿಕ ಕಾರಣಗಳಿಗಾಗಿ ಈ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ನೋಡಿ, ಎಲ್ಲ ಧರ್ಮಗಳು ಶ್ರೇಷ್ಠ, ಯಾವ ಧರ್ಮನೂ ಕೆಟ್ಟದ್ದು ಅಂತ ನಾನು ಹೇಳಲ್ಲ, ಎಲ್ಲ ಧರ್ಮಗಳು ಶ್ರೇಷ್ಠನೇ. ಆದ್ರೆ ಎಲ್ಲ ಧರ್ಮಗಳಲ್ಲೂ ನಾವು ಯಾವುದೇ ರೀತಿ ಪೂಜೆ ಮಾಡಲು ಆಕಾಶಂ ಪತಿದಂತೋ ಎಂ ಯಥಾಗಚ್ಚತೆ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ, ಯಾವುದೇ ರೀತಿಯಲ್ಲಿ ನಾವು ಭಗವಂತನನ್ನು ಪೂಜೆ ಮಾಡಿದ್ರು ಅದು ಆ ಭಗವಂತನಿಗೆ ಸೇರುತ್ತೆ. ಹಾಗಾಗಿ ಈ ಎಲ್ಲ ಧರ್ಮಗಳು ಶ್ರೇಷ್ಠ. ಆದ್ರೆ ನಮ್ಮ ಧರ್ಮ ಏನಿದೆ, ಹಿಂದೂ ಧರ್ಮ, ಹಿಂದೂ ಅನ್ನೋದಕ್ಕಿಂತ ಮೊದಲು ಸನಾತನವಾಗಿರ್ತಕ್ಕಂಥ ಧರ್ಮ ಇದು. ಇದು ಯಾವುದೇ ನೋಡಿ, ಎಲ್ಲ ಧರ್ಮಗಳು ಇಂತಹ ತಾರೀಕು ಇಷ್ಟೇ ದಿವಸದಿಂದ ಇಲ್ಲಿಂದ ಹೀಗೆ ಪ್ರಾರಂಭ ಆಯ್ತು ಅಂತ ಹೇಳಬಲ್ಲೆ. ಆದ್ರೆ ಹಿಂದೂ ಧರ್ಮ ಯಾವತ್ತು ಪ್ರಾರಂಭ ಆಯ್ತು ಹೇಳಿ? ಇಲ್ಲಿದೆ ನೋಡಿ ವೇದದಲ್ಲಿ, ಮತ್ಸ್ಯಾವತಾರ ದುರ್ಗಂಧಂ ಕಮಟ ಹಂಗಹೀನಕಂ ವರಾಹಾಭದ್ರ ಕೇಶಂಚ ನೃಸಿಂಹಾಘೋರ ರೂಪಕಂ ವಾಮನಾಕುಬ್ಜ ರೂಪಾಢ್ಯ ಭಾರ್ಗವ ಮಾತೃಹಂತಕಂ. ಅಂದ್ರೆ ಭೂಮಿಯ ಆಯುಷ್ಯ ಆರಂಭದ ಕಾಲದಲ್ಲಿ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ, ಈಗ ನಮ್ಮ ನಾಸಾ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗಿದ್ದಾರೆ, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದಾರೆ, ಇನ್ನೂ ಅನೇಕ ಲೋಕಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಅಲ್ಲಿ ಎಲ್ಲಿಯೂ ಜೀವಿಯ ಕುರು ಕಾಣಲಿಲ್ಲ. ಆದ್ರೆ ಅಲ್ಲಿಯೂ ಸಹ ಆಮ್ಲಜನಕ, ಜಲಜನಕ, ಸಾರಜನಕ, ಇಂಗಾಲದ ಡೈಆಕ್ಸೈಡ್ ಈ ರೀತಿಯಾಗಿರ್ತಕ್ಕಂಥ ಅನಿಲಗಳು ಗ್ಯಾಸಸ್ ಇದೆ ಅಂತ ಹೇಳಿ ಪ್ರೂವ್ ಆಗ್ತಾ ಇದೆ. ಹಾಗೇನೆ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೂ ಸಹ ಆಮ್ಲಜನಕ, ಜಲಜನಕ, ಇಂಗಾಲ, ಸಾರಜನಕ ಈ ತರವಾದಂತಹ ಅನಿಲಗಳಿತ್ತು. ಜಲಜನಕದ 2 ಪರಮಾಣುಗಳು ಹಾಗೂ ಆಮ್ಲಜನಕದ 1 ಪರಮಾಣು, ಅಂದ್ರೆ ಹೈಡ್ರೋಜನ್ ಆಟಮ್ಸ್ 2, ಆಕ್ಸಿಜನ್ ಆಟಮ್ಸ್ 1, H2O. H2 ಅಂದ್ರೆ ಸೈಂಟಿಫಿಕ್ ವರ್ಡ್, ಅದು ನೀರು ಅಂತ. ನೀರಾಗಿ ಸಮುದ್ರ ಉತ್ಪತ್ತಿ ಆಯಿತು ಭೂಮಿ. ಜಲಜನಕ ಮತ್ತು ಆಮ್ಲಜನಕದ ಸಮ್ಮಿಶ್ರಣದೊಂದಿಗೆ ಸಮುದ್ರ ಉತ್ಪತ್ತಿ ಆಯಿತು, ನೀರು ಉತ್ಪತ್ತಿ ಆಯಿತು ಭೂಮಿಯ ಮೇಲೆ. ಹೀಗೆ ಕೋಟ್ಯಾನುಕೋಟಿ ವರ್ಷಗಳಾಯಿತು. ಭೂಮಿಯಲ್ಲಿ ಜಲಜನಕದ ಪರಮಾಣುಗಳು ಆಕ್ಸಿಜನ್ ಪರಮಾಣುಗಳು ಸಿಕ್ಕಿದಾಗ ಏನಾಯ್ತು, ಅದರ ಶಕ್ತಿ ದ್ವಿಗುಣ ಆಗ್ತಾ ಇತ್ತು. ಅದೇ ಮೊಟ್ಟ ಮೊದಲು ಭೂಮಿಯ ಮೇಲೆ ಜೀವಿಯ ಹುಟ್ಟು ಹಾಕಿದ್ದು. ಆ ಯುಗದಲ್ಲಿ ಬರೀ ಜಲಚರ ಪ್ರಾಣಿಗಳೇ ಇದ್ದಿದ್ದು. ಆ ಯುಗ ಧರ್ಮಕ್ಕೆ ಅನುಗುಣವಾಗಿ ಪರಮಾತ್ಮಲ್ಲಿ ಮತ್ಸ್ಯಾವತಾರದಲ್ಲಿ ಬಂದು ಅಲ್ಲಿ ದುಷ್ಟ ಶಿಕ್ಷಣ ರಕ್ಷಣೆಯನ್ನು ಮಾಡಿದ. ಸಮುದ್ರ ಎಲ್ಲ ಉತ್ಪತ್ತಿ ಆಗಿತ್ತು, ನೀರೆಲ್ಲ ಬಿದ್ದು ಭೂಮಿಯ ಮೇಲೆ ಫಲವತ್ತಾದಂತಹ ಏನು ಒಂದು ಅರಣ್ಯ ಪ್ರದೇಶಗಳು ಫಲವತ್ತ ಅಂದ್ರೆ ಒಳ್ಳೆ ಶುದ್ಧವಾದಂತಹ ಗಾಳಿ ಬೀಸ್ತಾ ಇತ್ತು. ಆಗ ಪ್ರಾಣಿಗಳೇನಾಯ್ತು, ವಿಕಾಸ ಬಂದಿತ್ತು. ಅಂದ್ರೆ ಭೂಮಿಯ ಮೇಲೆನೂ ವಾಸ ಮಾಡ್ತಾ ಇತ್ತು, ಆ ಕಡೆ ನೀರಿನಲ್ಲೂ ವಾಸ ಮಾಡ್ತಾ ಇತ್ತು, ಉಭಯವಾಸಿ ಜೀವಿಗಳು ಅಂತ. ಆ ಧರ್ಮಕ್ಕೆ ಯುಗಕ್ಕೆ ಅನುಗುಣವಾಗಿ, ಆ ಯುಗ ಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ಪರಮಾತ್ಮ ಆಮೆಯ ಅವತಾರದಲ್ಲಿ ಬಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಮಾಡಿದ. ಅದಾದ್ಮೇಲೆ ಗೋಂಡಾರಣ್ಯ ಪ್ರದೇಶಗಳು ಕ್ರೂರ ಮೃಗಗಳಿತ್ತು. ಆ ಯುಗ ಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ವರಾಹ ಅವತಾರದಲ್ಲಿ ಬಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಮಾಡಿದ. ಕೋಟ್ಯಾನುಕೋಟಿ ವರ್ಷಗಳಾಯಿತು, ಜೀವ ವಿಕಾಸ ಬಂದಿತ್ತು. ಬುದ್ಧಿ ಮಾತ್ರ ಪ್ರಾಣಿ ಬುದ್ಧಿ ಇತ್ತು, ದೇಹ ಮಾತ್ರ ಮನುಷ್ಯನ ದೇಹ ಆಯಿತು. ಆ ಯುಗ ಧರ್ಮಕ್ಕೆ ಅನುಗುಣವಾಗಿ ಅಲ್ಲಿ ನರಸಿಂಹ ಅವತಾರದಲ್ಲಿ ಬಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನು ಮಾಡಿದ. ಅದಾದ ಮೇಲೆ ಪರಮಾತ್ಮ ಶ್ರೀರಾಮಚಂದ್ರನಾಗಿ ಧರ್ಮವನ್ನು 4 ಪಾದಗಳಲ್ಲಿ ನಡೆಸಬೇಕು ಅಂತ ಹೇಳಿದ್ದೆ ಧರ್ಮಾವತಾರದಲ್ಲಿ ಬಂದ. ಅದಾದ್ಮೇಲೆ ಮೋಸದಿಂದ ಹೊಡಿಬೇಕು, ಕೆಟ್ಟದನ್ನ ಒಳ್ಳೆಯದನ್ನ ಕಾಪಾಡಬೇಕು ಅಂತ ಕೃಷ್ಣಾವತಾರದಲ್ಲಿ ಬಂದ. ಅಂದರೆ ಆ ಯುಗ ಧರ್ಮಕ್ಕೆ ಅನುಗುಣವಾಗಿ ಪರಮಾತ್ಮ ಆಯಾ ರೂಪದಲ್ಲಿ ಬರ್ತಾನೆ. ಒಂದು ವೇಳೆ ಇವತ್ತೇನಾದ್ರೂ, ಯಾಕಂದ್ರೆ ದೈವಂ ಕಲಿಯುಗಂ ದೈವಂ ಮಾನುಷ ರೂಪೇಣ ಅಂತ, ಕಲಿಯುಗದಲ್ಲಿ ಭಗವಂತ ಯಾವ ರೀತಿ ಅಂತಂದ್ರೆ ಮನುಷ್ಯನ ರೂಪದಲ್ಲಿ ಬರ್ತಾನೆ. ಹಾಗೆ ಯಾಕೆಂತಂದ್ರೆ ಇವತ್ತೇನಾದ್ರೂ ಮಹಾವಿಷ್ಣು ನಮ್ಮ ಮುಂದೆ ಶಂಖ, ಚಕ್ರ, ಗದ, ಖಡ್ಗ, ಪದ್ಮ, ಮುಸಲ, ವನಮಾದಿಗಳನ್ನ ಧರಿಸಿ ಕಿರೀಟ ಹಾರಗಳನ್ನ ಧರಿಸ್ಕೊಂಡು ನಮ್ಮ ಮುಂದೆ ಬಂದೇ ಇರ್ತೀರಿ. ಆದ್ರೆ ನಾವೇನಂತೀವಿ, ಇವನ್ಯಾರು ನಾಟಕದಿಂದ ತಪ್ಪಿಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತೀವಿ. ಹಾಗಾಗಿ ಪರಮಾತ್ಮ ಕಲಿಯುಗದಲ್ಲಿ ದೈವಂ ಮಾನುಷ ರೂಪೇಣ ಮನುಷ್ಯನ ರೂಪದಲ್ಲಿ ಬರ್ತಾನೆ. ಈ ಯುಗ ಧರ್ಮಕ್ಕೆ ಅನುಗುಣವಾಗಿ ಇವತ್ತೇಳಿ ನಮ್ಮ ಹಿಂದೂ ಧರ್ಮ ಯಾವತ್ತು ಹುಟ್ಟಿದೆ ಅಂತೇಳಿ ಸನಾತನವಾಗಿರ್ತಕ್ಕಂಥ ಧರ್ಮ ಇದು. ಎಲ್ಲ ಧರ್ಮಗಳು ಶ್ರೇಷ್ಠ, ನಮ್ಮ ಧರ್ಮ ಅತ್ಯಂತ ಶ್ರೇಷ್ಠ ಅಂತ ಹೇಳಲಿಕ್ಕೆ ಈ ಒಂದು
ಸ್ವಾಮೀಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧರ್ಮಸ್ಥಳ ಕನ್ಯಾಡಿಯ ಶ್ರೀರಾಮಕ್ಷೇತ್ರ ಮತ್ತು ಗುರುದೇವ ಮಠದ ಪೂಜ್ಯ ಸ್ವಾಮೀಜಿಯವರಿಗೆ ಈ ದಿನ ಮಂಗಳೂರಿನ ಪುರಭವನದಲ್ಲಿ ಗುರುವಂದನ ಕಾರ್ಯಕ್ರಮ ಮತ್ತು ಸೀತಾರಾಮ ಕಲ್ಯಾಣೋತ್ಸವ ಲೋಕ ಕಲ್ಯಾಣಕ್ಕಾಗಿ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ನೆರವೇರಿದೆ. ಇಂತಹ ಕಾರ್ಯಕ್ರಮ ಇವತ್ತು ಮಠದ ವತಿಯಿಂದ ಧರ್ಮಸ್ಥಳದ ಶ್ರೀರಾಮಕ್ಷೇತ್ರದಿಂದ ಹಿಡಿದು ಹಿಮಾಲಯದ ಹರಿದ್ವಾರದವರೆಗೆ ಈ ಕಾರ್ಯಕ್ರಮವನ್ನು ನಡೆಸುವ ಯೋಜನೆಯನ್ನು ಸ್ವಾಮೀಜಿಯವರು ಹಾಕಿಕೊಂಡಿದ್ದಾರೆ. ಹಿಮಾಲಯದ ಹರಿದ್ವಾರದಲ್ಲಿ ಮಠದ ನಿರ್ಮಾಣ ಆಗಿದೆ. ನವೆಂಬರ್ 25 ತಾರೀಕಿಗೆ ಉದ್ಘಾಟನೆಗೊಳ್ಳಲಿದೆ. ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ಶ್ರೀರಾಮಕ್ಷೇತ್ರ ಸೇವಾ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ನಾನು ಶ್ರೀರಾಮಕ್ಷೇತ್ರ ಸೇವಾ ಸಮಿತಿಯ ರಾಜ್ಯ ಸಂಚಾಲಕನಾಗಿ ಎಲ್ಲ ತಾಲೂಕಲ್ಲಿ ಸಮಿತಿಗಳನ್ನು ರಚನೆ ಮಾಡಿಕೊಂಡು ನಮ್ಮ ಕ್ಷೇತ್ರದ ಮತ್ತು ಶ್ರೀ ಸ್ವಾಮೀಜಿಯವರ ಉದ್ದೇಶ ಮತ್ತು ಶಿಕ್ಷಣ ಮತ್ತು ಹಿಂದೂ ಸಂಸ್ಕೃತಿಯನ್ನು ಮತ್ತು ಸನಾತನ ಸಂಸ್ಕೃತಿಯನ್ನು ಜನಮಾನಸದಲ್ಲಿ ಪ್ರತಿಯೊಂದು ಜನಾಂಗಕ್ಕೂ ಅದನ್ನು ಮುಟ್ಟಿಸುವಂಥ ಕೆಲಸಕ್ಕೆ ಸ್ವಾಮೀಜಿಯವರು ಕೈ ಹಾಕಿದ್ದಾರೆ. ಅದರ ಮೂಲತಃ ಆಗಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಸೀತಾರಾಮ ಕಲ್ಯಾಣೋತ್ಸವ ಯಾಕೆಂತ ಹೇಳಿದರೆ ಶ್ರೀನಿವಾಸ ಕಲ್ಯಾಣೋತ್ಸವ ತುಂಬ ಜನ ನೋಡ್ತಾರೆ. ಆದರೆ ಸೀತಾರಾಮ ಕಲ್ಯಾಣೋತ್ಸವವನ್ನು ನಾವು ಈ ಕಾಲಘಟ್ಟದಲ್ಲಿ ಈ ಯುಗದಲ್ಲಿ ಸೀತಾರಾಮ ಕಲ್ಯಾಣೋತ್ಸವವನ್ನು ಮಾಡಲೇಬೇಕಾದಂಥ ನಮ್ಮ ಕ್ಷೇತ್ರ ಕೂಡ ಶ್ರೀರಾಮ ಕ್ಷೇತ್ರ. ಅದನ್ನು ಮಾಡಿ ಅದರ ಒಂದು ಚರಿತ್ರೆಯನ್ನು ಜನರಿಗೆ ತಿಳಿಸುವಂಥ ಕೆಲಸ ಶ್ರೀರಾಮಾಯಣದ ಚರಿತ್ರೆ ಸೀತಾರಾಮ ಕಲ್ಯಾಣೋತ್ಸವದ ಮೂಲಕ ಜನಸಾಮಾನ್ಯರು ಕೂಡ ಯಾವ ರೀತಿ ಕಲ್ಯಾಣ ಮದುವೆ ಅದನ್ನು ನೆರವೇರಿಸ್ಕೊಳ್ಬೇಕು, ಅದರಲ್ಲಿ ಇರುವಂಥ ಸಂಸ್ಕೃತಿ ಏನು, ಸಂಸ್ಕಾರಗಳೇನು, ಅದ ಒಂದು ಈ ಉತ್ಸವದ ಮೂಲಕ ತೋರಿಸ್ತಾ ಇದ್ದಾವೆ. ಅದಕ್ಕೋಸ್ಕರವೇ ತಿರುಪತಿಯಿಂದ ಬಂದಂತಹ ವೈದಿಕರು ಇದನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನುರಿತ ಅಂದರೆ ಅವರು ತುಂಬ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಅಂತ ಹೇಳುವವರು ಅವರು ಡಾಕ್ಟ್ರು ವೃತ್ತಿಯನ್ನು ಮಾಡಿಕೊಂಡು ಈ ವೈದಿಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅವರ ಮೂಲಕ ಸೀತಾರಾಮ ಕಲ್ಯಾಣೋತ್ಸವವನ್ನು ಎಲ್ಲ ಕಡೆ ಈಗ ಬರುವ ಡಿಸೆಂಬರ್ ಜನವರಿ ಅಂದಾಜು ಬಂಟ್ವಾಳದಲ್ಲಿದೆ. ಅದೇ ರೀತಿ ಭಟ್ಕಲದಲ್ಲಿ ನಮ್ಮ ಮಠದ ನಿರ್ಮಾಣ ಆಗ್ತಾ ಇದೆ. ಭಟ್ಕಲದ ಕರಿಕಲ್ನಲ್ಲಿ ಮಠದ ಕೆಲಸ ಆದ ಕೂಡಲೇ ಒಂದೆರಡು ತಿಂಗಳ ಒಳಗೆ ಅಲ್ಲಿ ಕೂಡ ಇಂಥ ಗುರುವಂದನ ಕಾರ್ಯಕ್ರಮ ಮತ್ತು ಸೀತಾರಾಮ ಕಲ್ಯಾಣೋತ್ಸವದ ಮೂಲಕ ಕಡುಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಎಲ್ಲ ಈ ರಾಜ್ಯದ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಅದು ಕೂಡ ಆಂಗ್ಲ ಮಾಧ್ಯಮ ಶಿಕ್ಷಣದ ಒಟ್ಟಿಗೆ ಹಿಂದೂ ಸಂಸ್ಕೃತಿಯ ಸನಾತನ ಸಂಸ್ಕೃತಿಯ ಶಿಕ್ಷಣವನ್ನು ಕೊಡುತ್ತಾ ಸಜ್ಜನರನ್ನು ಒಂದು ರೀತಿಯಾಗಿ ಮಾಧವರನ್ನಾಗಿ ಮಾಡುವಂಥ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಜೀವನ ಮತ್ತು ಮರಣದ ಮಧ್ಯೆ ಇರುವಂಥ ಮಾನವನ ಆ ಒಂದು ಜೀವನ ಅದು ಪಾವನ ಆಗಬೇಕಂತ ಹೇಳಿದರೆ ಕೇವಲ ಇವತ್ತು ಶಿಕ್ಷಣದಿಂದ ಸಾಧ್ಯ ಇಲ್ಲ. ಆ ಶಿಕ್ಷಣದ ಒಟ್ಟಿಗೆ ನಮ್ಮ ಸಂಸ್ಕಾರ ಶಿಕ್ಷಣವನ್ನು ಕೊಡಬೇಕನ್ನುವಂಥ ಯೋಜನೆ ಪೂಜ್ಯ ಸ್ವಾಮೀಜಿಯವರದು. ಪೂಜ್ಯ ಸ್ವಾಮೀಜಿಯವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ LLB ಪದವೀಧರರು. ಪೂಜ್ಯ ಸ್ವಾಮೀಜಿಯವರು ವಿದ್ಯಾವಂತರು, LLB ಪದವೀಧರರು. ಶಿಕ್ಷಣಕ್ಕೆ ಎಲ್ಲ ರೀತಿಯ ಒತ್ತುಗಳನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ಉಚಿತ ಶಿಕ್ಷಣ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ಕಡು ಬಡವರಿಗೂ ಅಂಥ ಶಿಕ್ಷಣ ಸಿಗಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಆ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. 7 ಹೆಜ್ಜೆಗಳು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಸ್ಥಾನ ಇದೆ. ಸಪ್ತಗಿರಿಗಳು, ಸಪ್ತ ಸ್ವರಗಳು, ಸಪ್ತ ಸಾಗರಗಳು, ಸಪ್ತ ಋಷಿಗಳು, ಹಾಗೆ ಸಪ್ತ ಪದಿಗಳು ಸಹ. ಹಾಗಾಗಿ ಈ ಸಪ್ತ ಪದಿಗಳನ್ನ ಸ್ವಾಮಿ ತನ್ನ ಮನೆಯಲ್ಲಿ ತುಂಬಿಸ್ಕೊಡ್ತಾ ಆ ತಾಯಿಗೆ ಒಂದೊಂದು ಹೆಜ್ಜೆಗೂ ಏನೇನು ಅರ್ಥ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಪ್ರಥಮ ಪಾದೆ ವಿಷ್ಣುಸ್ಥಾನ್ ಹೇತು, ಹೆಜ್ಜೆ ಒಂದನ್ನು ಇಟ್ಟು ನನ್ನ ಮನೆಗೆ ನೀನು ಅನ್ನಕ್ಕಾಗಿ ಅನುಸರಿಸು. ಯಾಕೆಂದ್ರೆ ಅನ್ನಂ ಪರಬ್ರಹ್ಮ ಸ್ವರೂಪಂ. ಈ ದೇಹ ಈ ಒಂದು ಜನ್ಮದಲ್ಲಿ ನಮಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ. ಆದ್ರೆ ಊಟ ಮಾತ್ರ ಹೊಟ್ಟೆ ತುಂಬಾ ಬಡಿಸಿದ ಮೇಲೆ ಒಂದು ಹಿಡಿ ಅನ್ನ ಜಾಸ್ತಿ ಇಡಬಹುದು, ಅಯ್ಯೋ ಬೇಡ ಬದ್ದಾಡ್ಬಿಡ್ತೀವಿ. ಯಾಕಂದ್ರೆ ಈ ದೇಹ ಇರೋದೇ ಆಹಾರದಿಂದ. ಆಹಾರಕ್ಕಾಗಿ ನಾವು ಬದುಕಬಾರದು, ದೇಹ ಉಳ್ಕೊಳ್ಳೋಕೋಸ್ಕರ ಸ್ವಲ್ಪ ಆಹಾರ ತಗೋಬೇಕು. ಅದೊಂದು ಯಜ್ಞಕ್ರಿಯೆ. ಹಾಗಾಗಿ ಶ್ರೀರಾಮಚಂದ್ರನಿಗೆ ಇದುವರೆಗೂ ಕೌಸಲ್ಯ, ಸುಮಿತ್ರಾ, ಕೈಕೇಯಿ ದೇವಿಯವರು ಸಾಮಾನ್ಯವಾಗಿ ಶ್ರೀರಾಮಚಂದ್ರ ಕೈಕೇಯಿ ಮನೆಯನ್ನೇ ಜಾಸ್ತಿ ಬೆಳೆದಿದ್ರು ಕೌಸಲ್ಯಗಿಂತಲೂ. ಆ ರೀತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ತನ್ನ ತಾಯಿಯಂದ್ರ ಆರೈಕೆಯಲ್ಲಿ ದಷ್ಟಪುಷ್ಟವಾಗಿ ಬೆಳೆದಿರ್ತಾನೆ. ಈಗ ಸೀತಾದೇವಿ ಮನೆಗೆ ಬರ್ತಾ ಇದ್ದಾಳೆ. ಇವಳು ಏನಾದ್ರೂ ಸರಿಯಾಗಿ ಅನ್ನ ಮಾಡಿ ಹಾಕಲಿಲ್ಲ ಅಂತಂದ್ರೆ
ಅವನು ಖುಷಿಯಾಗಿ ಹೋಗ್ತಾನೆ, ಆರೋಗ್ಯ ಅನಾರೋಗ್ಯ ಬಂದಿರುತ್ತೆ, ಖುಷಿಯಾಗಿ ಹೋಗ್ತಾನೆ. ಅದಕ್ಕೋಸ್ಕರ ನೀನು ನನ್ನ ಮನೆಗೆ ಅನ್ನಪೂರ್ಣೇಶ್ವರಿಯಾಗಿ ಬರಬೇಕು ಅಂತೇಳಿ ಹೇಳಿದಾಗ ಸೀತಾದೇವಿ ಈ ಪ್ರೋಗ್ರಾಮ್ನ ಎಂಕಲ ಆಯೋಜನೆ ಮಲ್ಪಡುವಂಡದು ಮಸ್ತ್ ಸಮಯದಿಂಚಿ ಎಂಕಲ್ನ ಆಲೋಚನೆ ಇತ್ತು ದಯಪಣ್ಣಾಗ ಒಂದು ಪಿದೇಗೂರುಡು ಬಾರಿ ಅಡ್ಡೆ ನಡ್ತೊಂದುಂಡು ಸ್ವಾಮಿಲ್ಲಾರು ಅವಳು ಆಡ್ನ ದೇವಸ್ಥಾನದವರ ನಡಪದಿತ್ತೇರು ಅಂಚಾದ ದಾಯ ಮಂಗಳೂರು ಒಂಜಿ ಎಂಕಲ್ ಆಯೋಜನೆ ಮನ್ಪರ ಬಲ್ಲಿ ಪನ್ಪಡ ಒಂಜಿ ವಿಷಯ ಎಂಕಲ್ ಈ ಗುರುವಂದನೆ ಕಾರ್ಯಕ್ರಮದೊಟ್ಟಿಗೆ ಅವೆಲ್ಲ ಪಾಡು ದಾಯಪಣ್ಣ ಒಂದು ಆ್ಯಕ್ಚುಲಿ ಒಂದು ಬೇಸಿಕ್ ಶ್ರೀನಿವಾಸ ಕಲ್ಯಾಣ ಮಂಟಪವನ್ನು ತಿರುಪತಿ ಡಾಪುಣ ಆನ ನಂಗೆ ರಾಮಕ್ಷೇತ್ರದ ಪರವಾದ ಎಂಕಲ್ ಕೆಲಸ ಮನ್ಪುಣಿದ್ದ ಹತ್ರ ಸೀತಾರಾಮ ಕಲ್ಯಾಣೋತ್ಸವ ಮನ್ಪುಡು ಪನ್ಪುಣ ಎಂಕಲ ಅಭಿಪ್ರಾಯ ಸ್ವಾಮಿನೆಲ್ಲ ಆಶೀರ್ವಾದ ಅಂಚನಿಡ್ದ ಹತ್ರ ಎಂಕಲ್ ಇತ್ತ ಒಂದು ಸೀತಾರಾಮ ಕಲ್ಯಾಣೋತ್ಸವ ಬಂಡದು ಮಲ್ತ ನೆಟ್ ರಡ್ಡು ಪಾರ್ಟಿ ಆಂಡು ಅಂಕಲ್ ಪೊಣ್ಣ ಪಾರ್ಟಿ ಬತ್ತ ಎಂಕಲ ಎದುರ್ದಕ್ಕಲ ಆನನಾಗ ಶ್ರೀರಾಮನ ಸೈಡ್ ಹಿಡ್ದು ಎಂಕಲ ಸೀತಾಮಾತೆನ ಸೈಡ್ ಹಿಡ್ದು ಒಂಜಿ ಆರ್ಎನ್ ರೆಪ್ರೆಸೆಂಟ್ ಮಲ್ಪುಣ ಒಂಜಿ ಅವಕಾಶ ನಿಜವಾದ ಎಂಕಲ ಅವಿಸ್ಮರಣೀಯ ಬಣ್ಣಗೆ ಎಂಕಲ ಜೀವನದ ಎಂಕಲ ಆಲೋಚನೆ ಮತ್ತಿದ್ದ ದೇವರ ನಕ್ಲಿಗೆ ಪೂಜೆ ಒಂದು ಮದುವೆ ಮಲ್ಪುಣ ಅಂಚಿನ ಕಾರ್ಯಕ್ರಮ ಎಂಕ್ಲೆಗೆ ನಿಜವಾದ ಅನಿರೀಕ್ಷಿತವಾದ ಎಂಕ್ಲೆ ತಿಕ್ಕಿನ ಒಂದು ಮರ್ಯಾದೆ ಎಂಕ್ಲಿನ ಅವಕಾಶಕ್ಕೆ ಎಂಕ್ಲೆ ದೇವರಿಗೆ ನಮಸ್ಕಾರ ಮಲ್ಪಡು ದಯಬಣ್ಣಾಗ ಇಂಚಿನ ಒಂದು ಅವಕಾಶ ಎಂಕ್ಲೆ ಕೊರಿಯರತ್ತ ಬಂಡದು ಬೊಕ್ಕ ಒಂದು ಮಂಗಳೂರದ ಇತ್ತ ಎಂಕಲ್ನ ಈ ಒಂಜಿ ಅತ್ಯಲ್ಪ ಸಮಯ ಆಡಿ ಏತು ಜನಕ್ಲನ್ನು ಸಾಧ್ಯ ಉಂಟು ಆತ ಜನಕ್ಲೇನು ಎಂಕ್ಲು ಒಟ್ಟು ಸೇರ್ಸಾಯಿ ಬಕ್ಕ ಮಾತೆರೆಗಳ ಒಂಜಿ ಬಾರಿ ನಮ್ದು ಒಂದು ನಿಜವಾದ ಒಂಜಿ ವಿನೂತನವಾದ ಒಂಜಿ ಪ್ರೋಗ್ರಾಮ್ ಇಂಚಿನ ಒಂಜಿ ಪ್ರೋಗ್ರಾಮ್ ಎಂಕಲ್ ಇನಿ ಮುಟ್ಟ ತೂತಿಜ ಎಂಕ್ಲೆಗೆ ಅಕ್ಕಳ ಪಾತರೆಗೆ ಅಂದಾಗ ಒಂಜಿ ಧನ್ಯತಾ ಭಾವನೆ ಆಂಡ್ ಅಂಚ ಅದೇ ಒಂಜಿ ಈತ ಈರು ಪಲ್ಲಕ್ಕನೆ ಏತ್ ಆಲೋಚನೆಗಳು ಮಲ್ದಾರ ಐದು ದುಂಬೆ ಆಲೋಚನೆ ಮಲ್ತಿರ್ತಾರೆ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ಪಡು ಎಂಕ್ಲೆಗೆ ವಿಷಯಕ್ಕೆ ಏನೊಂದಿತ್ತ ಸ್ವಾಮಿಲೇಡ ಪಣ್ಣಗ ಎಂಕಲ್ನ ಉದ್ದೇಶ ಗುರುವಂದನೆ ಕಾರ್ಯಕ್ರಮ ಆರ್ಯನ್ಲೆತ್ತದು ಮಂಗಳೂರು ತಾಲೂಕದಾಗಲಿ ಇದ್ದಂಡ ಮಂತಿಜೇರು ಮೂಳು ಆರ್ನ ಎಂಕಲ ಹಿರಿಯ ಸ್ವಾಮಿಲು ಆನಿ ಮೈದಾನದ ಒಂಜಿ ಪೀಠಾಧ್ಯಕ್ಷ ಆದ ಗುರುಮಠ ಸ್ಥಾಪನೆ ಮಂತಿನ ಬುಡ್ದ ಐದು ಬಕ್ಕ ಮಂಗಳೂರು 10 ವರ್ಷ ಜಾಸ್ತಿ ಅಂಡು 2008 ನಾವು ಇತ್ತೆ ಆಯ್ದ ಬಕ್ಕ ನೆಟ್ಟದಾಲ ಆತೀಜಿ ಕಾರ್ಯಕ್ರಮನೇ ಆತೀಜಿ ಅಂಚ ನೆಟ್ಟದ ಹತ್ರ ಹೊಸ ಸ್ವಾಮಿಲು ಬತ್ತಿನಾರೇನು ಮಂಗಳೂರಿಗೆ ಎಂಕಲ್ ಲೈಜ ಅವೊಂಜಿ ಮಲ್ಲ ಎಂಕ್ಲೆಗೆ ಒಂಜಿ ಭಾವನೆ ಮನಸ್ಸಿನ ಬೇಜಾರದ ಭಾವನೆ ಎಂಕ್ಲು ಅಡಿತ್ತಂಡು ಅವೆಲ್ಲ ಎಂಕಲು ಈ ಸತಿ ಒಂಜಿ ಸದುಪಯೋಗ ಮಂತ ಪನ್ನ ಆರ್ನ ಪ್ರವಚನ ಕೇಂಡರೀರು ಯಾನು ಮಸ್ತ್ ಪ್ರವಚನ ಕೇಂದ್ರ ಬೇತೆ ಸ್ವಾಮಿನಕ್ಕಳು ಆಂಡ ಈತ ಒಂಜಿ ಕ್ರಮಬದ್ಧವಾದ ಸಂದರ್ಭೋಚಿತವಾದ ಪಾತೆರ್ನಾರೇನೆ ಅಂತೂತಿಜೆ ಬೊಕ್ಕ ಅಫ್ಕೋರ್ಸ್ ಆರ್ನ ಒಂಜಿ ಎಜುಕೇಷನಲ್ ವಿದ್ಯಾಭ್ಯಾಸದಲ್ಲಿ ಬ್ಯಾಕ್ಗ್ರೌಂಡ್ ಆರಿಗೆ ಹೆಲ್ಪ್ ಆವು ಯಾರು ವಕೀಲರಾದಿ ಕ್ರಿಮಿನಲ್ ವಕೀಲರಾದಿತ್ತೇರು ಅಂಚನೆ MSc ಮಂತಿನಾರು ಅಂಚ ಐದು ಪಕ್ಕ ಪಾರಂಗತರಾತೀರು ಮಾತಾ ವೇದ ಪುರಾಣದ ಪಾರಂಗತರಾತೀರು ಅಂಚ ನಡೆದ ಹತ್ರ
ಅವು ಒಂಜಿ ಮಾತಾ ಒಂದು ಸಮ್ಮಿಳಿತ ಆದಿತ್ತೆ ಇನ್ನಿತ್ತ ಒಂಜಿ ಪ್ರವಚನ 1 ಗಂಟೆದ ನಿಜವಾದ ಎಂಕ್ಲಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಇಡೀ ಒಂದೆಟ್ಟು ಎಂಕಲ್ನ ಆಡಿಟೋರಿಯಮ್ಡು ಜನಕ್ಕಳ ಆತ ಒಂಜಿ ಅಟೆಂಟಿವ್ ಆದ ಅವೇನು ಕೇನೊಪ್ಪನಾಗ ಎಂಕಳಗಳಾಂಡು ನಿಜವಾದ ಮಾತೆರೆಗ್ಲ ಒಂದು ಒಪ್ಪಿಗೆ ಅಂಡು ಇರೆಗೆ ಎಂಚಾಣಮ್ಮ ಏನಿತ ಕಾರ್ಯಕ್ರಮ ಈರು ಒಂಜಿ ಪಾರ್ವತಿನ ಸೈಡ್ ಮದುವೆ ಮಲ್ಪನ ಕಾರ್ಯಕ್ರಮ ದೇವರೇ ಮದುವೆ ಮಲ್ಪನ ಕಾರ್ಯಕ್ರಮ ಇರ್ ಭಾಗ್ಯ ಎಂಚಾಂಡಿ ಅನುಭವ ಮದುವೆ ಮಲ್ಪ ನಾವು ಮನುಷ್ಯನ ಜೀವನ ಮಾತಿರಲ್ಲ ಅಪ್ಪ ಅಮ್ಮೆ ತಮ್ಮ ಜೋಕ್ಲೆಗೆ ಮದುವೆ ಮಲ್ಪಿ ಅಂಡ ನೆಟ್ಟೆ ಇಂಚ ಪಂಡ ಎಂಕ್ಲೆಗೆ ಶ್ರೀರಾಮಚಂದ್ರ ನಮ್ಮ ಭಗವಂತ ಅಂತಂದು ಏರೇನನ್ನು ಮಲ್ಪನ ಆ ಭಗವಂತ ಕೊಂಚ ಮದುವೆ ಮಲ್ಪನಂಚಿನ ಸೌಭಾಗ್ಯ ಎಂಕ್ಲೆ ತಿಕ್ಕಂಡು ಇನಿ ಎಂಕಲ್ಲ ದೂರಡುಂತದ ತೋಪುನು ಪೂಜೆಲೇನು ಮತ್ತು ಅಂಡ ಇನಿ ಎಂಕಲ್ನ ಕೈಟ ಆ ಪೂಜೆ ಮಲ್ಪನಂಚಿನ ಯೋಗ ಎಂಕ್ಲೆ ತಿಕ್ಕನ ಒಂಜಿ ಇಂದು ದೇವರೇ ಎಂಕ್ಲೆಗೆ ಒಂಜಿ ಕರುಣಿಸಾಯಿನಿ ದಯ ಪಂಡ ದುಂಬು ಪನ್ಪೇರು ಒಂಜಿ ಇರೇ ಆಡೋಡನ್ನಲ್ಲ ಭಗವಂತನಲ್ಲಿ ಅನುಗ್ರಹ ಬೋಡಿಗೆ ಅಂಚನೆ ಭಗವಂತಿ ಎಂಕ್ಲನ ಕೈಟ್ ತನ್ನ ಕಲ್ಯಾಣೋತ್ಸವನ ಮಲ್ಪೊಂಡೇನಾ ಪನ್ಪನಂಚಿನ ಒಂಜಿ ಅನುಭವ ಎಂಕ್ಲೆಗಾಡಿ ಎಂಕ್ಲ ಎನ್ನಿ ಅಂದೇ ಬತ್ತಿನ ಭಾಗ್ಯ ಬಯಸದೇ ಬಂದ ಭಾಗ್ಯ ಅನ್ಪನ್ನೊಲಿ ದಯ ಪಂಡ ಎಂಕ್ಲಂದು ಇಂಚ ಆವು ಪಂದ ಎಂಕ್ಲ ಎನ್ನಿದಿಜ್ಜ ಆಂಡ ಕಲ್ಯಾಣೋತ್ಸವ ಅವು ಒಂದು ಕೇನೊಂದಿತ್ತ ಆಂಡ ಇಂಚಿನ ಒಂಜಿ ಸೌಭಾಗ್ಯ ಪಂಡದ ಎಂಕ್ ಭಾರಿ ಖುಷಿ ಆಂಡಿ.